4 ರಾಜ್ಯಗಳ 5 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಕೈಯಿಂದ 1 ಸ್ಥಾನ ಕಿತ್ತುಕೊಂಡ ಆಮ್ ಆದ್ಮಿ ಪಕ್ಷವು 2 ಕಡೆ ಗೆಲುವು ಸಾಧಿಸಿ ಮತ್ತೆ ಬೇರೂರುವ ಸೂಚನೆ ನೀಡಿತ್ತು. ಲುಧಿಯಾನಾದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ಎಎಪಿ ರಾಷ್ಟ್ರೀಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು, ದೇಶವು ಬದಲಾವಣೆಯ ಹೊಸ್ತಿಲಲ್ಲಿದೆ. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಪಕ್ಷವು ಗುಜರಾತ್ ಸಹಿತ ಹಲವು ರಾಜ್ಯಗಳಲ್ಲಿ ಅಚ್ಚರಿಯ ಫಲಿತಾಂಶ ನೀಡಲಿದೆ. ಈಗಾಗಲೇ ಚುನಾವಣೆ ನಡೆದರೆ ಬಿಜೆಪಿಗೆ ಲಾಭ ಎಂಬ ಸಮೀಕ್ಷೆ ಸುಳ್ಳಾಗಿದೆ ಎಂದು ಅವರು ಹೇಳಿದರು. ಎಎಪಿ ಪಕ್ಷದ ಗೋಪಾಲ್ ಇತಾಲಿಯಾ ಅವರು ಗುಜರಾತಿನ ವಿಸವದಾರ್ ಕ್ಷೇತ್ರವನ್ನು 17,554 ಮತಗಳ ಅಂತರದಿಂದ ಬಿಜೆಪಿಯ ಕೃತಿ ಪಟೇಲರನ್ನು ಹಿಂದಿಕ್ಕಿ ಗೆದ್ದುಕೊಂಡರು. ಬಿಜೆಪಿ ಇಲ್ಲಿ ಗೆಲ್ಲಲು ವಿಫಲವಾಯಿತಾದರೂ ಕಾಡಿ ಕ್ಷೇತ್ರದಲ್ಲಿ ಬಿಜೆಪಿಯ ರಾಜೇಂದ್ರ ಚಾವ್ಡಾ ಅವರು ಜಯ ಸಾಧಿಸಿದರು. ಪಂಜಾಬಿನ ಲುಧಿಯಾನಾ ವೆಸ್ಟ್ ಕ್ಷೇತ್ರವನ್ನು ಆಮ್ ಆದ್ಮಿ ಪಕ್ಷವು ಉಳಿಸಿಕೊಂಡಿತು. ಆ ಪಕ್ಷದ ಸಂಜೀವ್ ಅರೋರಾ ಅವರು 10,637 ಹೆಚ್ಚುವರಿ ಮತಗಳಿಂದ ಗೆದ್ದರು. ಕಾಂಗ್ರೆಸ್ ಹತ್ತಿರದ ಸ್ಪರ್ಧಿಯಾಗಿದ್ದು ಬಿಜೆಪಿ ಠೇವಣಿ ಕಳೆದುಕೊಂಡಿತು. ಕೇರಳದ ನೀಲಂಬೂರು ಕ್ಷೇತ್ರವನ್ನು ಕಾಂಗ್ರೆಸ್ಸಿನ ಆರ್ಯಧನ್ ಶೌಕತ್ ಅವರು 11,077ಕ್ಕೂ ಹೆಚ್ಚು ಮತಗಳಿಂದ ಗೆದ್ದರು. ಪಡುವಣ ಬಂಗಾಳದ ಕಾಳಿಗಂಜ್ನಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಅಲಿಫಾ ಅಹ್ಮದ್ ಅವರು 55,883 ಮತವನ್ನು ಪಡೆದು ಗೆದ್ದರು. ಸಿಪಿಎಂ ಅಭ್ಯರ್ಥಿ 28,874 ಹಾಗೂ ಬಿಜೆಪಿ ಅಭ್ಯರ್ಥಿಯು 23,009 ಮತವನ್ನು ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.